ಮಾತಾಕಿ ಆತ್ಮೀಯ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಕಳೆದ ಸೆಪ್ಟೆಂಬರ್ 17ರಂದು, ಬಳಿಕ 25ರಂದು ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ, ಇವತ್ತು ಮಹಾತ್ಮ ಗಾಂಧಿ ಅವರ ಜನ್ಮದಿನ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ. ಈ 15 ದಿನಗಳ ಪರ್ಯಂತ ಮೋದಿ ಅವರ ಹುಟ್ಟುಹಬ್ಬವನ್ನು ಸೇವಾ ಪಾಕ್ಷಿಕ ಎಂಬ ನೆಲೆಯಲ್ಲಿ ವಿವಿಧ ಸಾಮಾಜಿಕ ಹಾಗೂ ಸೇವಾ ಕಾರ್ಯದ ಮೂಲಕ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಇವತ್ತು ಕೊನೆಯ ದಿನ. ಇವತ್ತು ಈಗ ಸ್ವಚ್ಛತಾ ಅಭಿಯಾನವನ್ನು ಮಂಗಳೂರು ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಬಳಿಕ ಮಧ್ಯಾಹ್ನಕ್ಕೆ ಖಾದಿ ದಿನಾಚರಣೆ ಕಾರ್ಯಕ್ರಮ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿರುವಂಥ ಮಂಡಲದ ಅಧ್ಯಕ್ಷರಾದಂಥ ಚಂದ್ರದಾಸ್ ಪಂಡಿತ್ ಹೌಸ್ ಇವರನ್ನು ನಾನು ತಮ್ಮೆಲ್ಲರ ಪರವಾಗಿ ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಂಡಲದ ಉಪಾಧ್ಯಕ್ಷರಾದಂಥ ಯಶವಂತ ಮೆಂಡ್ರು, ಇನ್ನೋರು ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ್ ಅವರು, ಶ್ರೀಮತಿ ಗಾಯತ್ರಿ ಅವರು, ಹಾಗೆ ಇಲ್ಲಿಯ ಎಲ್ಲ ಸ್ಥಳೀಯ ಕೌನ್ಸಿಲರ್ಗಳು, ಹಾಗೆ ಮುಖ್ಯವಾಗಿ ಧನಲಕ್ಷ್ಮಿ ಗಟ್ಟಿಯವರು ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರು, ಜಿತೇಂದ್ರ ಶೆಟ್ಟಿಯವರು ಮಂಡಲದ ಕೋಶಾಧಿಕಾರಿಗಳು, ಚುನಾಯಿತ ಹಾಗೂ ನಾಮನಿರ್ದೇಶಿತ ಸದಸ್ಯರು, ವಿವಿಧ ಮೋರ್ಚಾಗಳ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು, ಶಕ್ತಿ ಕೇಂದ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ಎಲ್ಲ ಕಾರ್ಯಕರ್ತರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ, ಅದರೊಂದಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿವೆ. ತಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನಾಡಬೇಕಾಗಿ ಮಂಡಲದ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ की जय, नरेंद्र मोदी जी की जय, जेपी नड्डा जी की जय, बोलो भारत माता की जय. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಡೀ ದೇಶದಾದ್ಯಂತ ನಡೆಯುವಂತಹ ಸೇವಾ ಪಾಕ್ಷಿಕ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು 13 ಅಂಶಗಳ ಕಾರ್ಯಕ್ರಮಗಳನ್ನು ನಮ್ಮ ಪಾರ್ಟಿಯ ವತಿಯಿಂದ ನೀಡಿದ್ದಾರೆ. ಭಾಳ ಯಶಸ್ವಿಯಾಗಿ 12 ಕಾರ್ಯಕ್ರಮಗಳನ್ನು ಇವತ್ತು ಮಾಡಿ ಮುಗಿಸಲಾಗಿದೆ. ಭಾಳ ಯಶಸ್ವಿಯಾಗಿದೆ ಮತ್ತು ಭಾಳ ಸಂತೋಷ ಕೂಡ ಆಗ್ತಾಯಿದೆ. ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಸೇವೆಯ ಮೂಲಕವಾಗಿ ಆಚರಿಸುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾಗಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ದಿಕ್ಕನ್ನು ತೋರಿಸಿದಂಥ, ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 17ರಂದು ನಮ್ಮ ಈ ದೇಶ ಕಂಡಂಥ ಮಹಾನ್ ನಾಯಕ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ. ಜೊತೆಗೆ ಇವತ್ತು ವಿಶೇಷವಾಗಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟುಹಬ್ಬ ಕೂಡ ಹೌದು. ಭಾಳ 17 ದಿವಸ ಆಡಳಿತವನ್ನು ಮಾಡಿದರೂ ಕೂಡ ಇವತ್ತು ಕೂಡ ನೆನಪಿಡುವಂಥ ಕೆಲಸ ಕಾರ್ಯ ಮಾಡಿದ ಧೀಮಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದೇ ರೀತಿಯಲ್ಲಿ ಈ ದೇಶಕ್ಕೆ ಮತ್ತು ಈ ಭಾರತೀಯ ಜನತಾ ಪಾರ್ಟಿಗೆ ಒಂದು ದಿಕ್ಕನ್ನು ಕೊಟ್ಟಂತಹ, ಇವತ್ತು ಭಾರತ ವಿಶ್ವಗುರು ಆಗಲಿಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬ ಕಳೆದ ಸೆಪ್ಟೆಂಬರ್ 25ರಂದು ಆಚರಿಸಲಾಗಿದೆ. ಹಾಗಾಗಿ ಈ 15 ದಿವಸಗಳಲ್ಲಿ ಈ 4 ಮಂದಿ ಪ್ರಮುಖ ನಾಯಕರ ಹುಟ್ಟುಹಬ್ಬವನ್ನು ಸೇವಾ ಪಾಕ್ಷಿಕದ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಾದ್ಯಂತ ಬಹಳ ಯಶಸ್ವಿಯಾಗಿ ಆಚರಿಸಿದೆ. ಭಾಳ ಸಂತೋಷ ಆಗ್ತಾಯಿದೆ. ತಮ್ಮ ಹುಟ್ಟುಹಬ್ಬಗಳನ್ನು ಯಾವುದೇ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಗಳ ಮೂಲಕ ಆಚರಿಸುವಂಥ ಸಂದರ್ಭದಲ್ಲಿದ್ದರೂ ಕೂಡ ಒಂದು ರಾಜಕೀಯ ಪಾರ್ಟಿಯಾಗಿ ಯಾವುದೇ ರಾಜಕೀಯದ ಅಪೇಕ್ಷೆ ಇಲ್ಲದೆ ಸೇವಾ ಪಾಕ್ಷಿಕದ ಮೂಲಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ನಮ್ಮ ಕಾರ್ಯಕರ್ತರನ್ನು ಒಡಗೂಡಿ ಇಡೀ ಹಳ್ಳಿಗಳಲ್ಲಿರುವಂಥ ಪ್ರತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊನ್ನೆ ನಡೆದಿರುವಂಥ ವಿಶೇಷವಾದ ಕಾರ್ಯಕ್ರಮ ಕ್ಷಯಮುಕ್ತ ಭಾರತ. ಈ ಕ್ಷಯಮುಕ್ತ ಭಾರತದಲ್ಲೂ ಕೂಡ ನಮ್ಮ ಮಂಗಳೂರು ಮಂಡಲದಿಂದ ಕನಿಷ್ಠ 15 ಮಂದಿಯನ್ನು ದತ್ತು ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಕೂಡ ಆಗಿದೆ. ಹಾಗಾಗಿ ನಮ್ಮ ಮಂಡಲದಲ್ಲಿ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಇವತ್ತು ಮಂಗಳೂರು ಮಂಡಲದಲ್ಲಿ ಎಲ್ಲ ನಮ್ಮ ಭಾಜಪ ಕಾರ್ಯಕರ್ತರಿಗೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಇಚ್ಛೆ ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಈ ನಮ್ಮ ಉಳ್ಳಾಳದ ಸಮುದಾಯ ಆರೋಗ್ಯ ಕೇಂದ್ರ ವಠಾರವನ್ನು ಇವತ್ತು ಶುಚಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನದ ಆ ರಸ್ತೆ ಮತ್ತು ಅದರ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಇವತ್ತು ಮಾಡಲಿಕ್ಕಿದ್ದೇವೆ.
ಹಾಗಾಗಿ ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ ಮತ್ತು ಬಹಳ ಒಂದು ಮನಸ್ಸಿಗೆ ಸಂತೋಷ ಕೊಡುವಂಥ ಕಾರ್ಯಕ್ರಮ ಕೂಡ ಇದಾಗಿದೆ. ಯಾಕಂತ ಕೇಳಿದರೆ ಬೆಳಗ್ಗೆದ್ದು ಇಡೀ ನಮ್ಮ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಪ್ರದೇಶವನ್ನು ಒಂದು ಸ್ವಚ್ಛತೆ ರೀತಿಯಲ್ಲಿ ಮಾಡಿಕೊಂಡು ಒಂದು ಸಮಾಜ ಸೇವೆ ಮಾಡುವ ಮೂಲಕವಾಗಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ. ತಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ನವರಾತ್ರಿಯ ಈ ಸಂದರ್ಭದಲ್ಲೂ ಕೂಡ ಭಾಳ ಯಶಸ್ವಿಯಾದಂಥ ಶಾರದೋತ್ಸವದ ಸಂದರ್ಭದಲ್ಲೂ ಕೂಡ ತಮಗೆಲ್ಲರಿಗೂ ಶಾರದೋತ್ಸವದ ಅಮೃತ ಮಹೋತ್ಸವ ಆಚರಿಸುವಂಥ ಈ ಸಂದರ್ಭದಲ್ಲಿ ಉಳ್ಳಾಲಕ್ಕೆ ಇನ್ನಾದರೂ ಕೂಡ ಒಂದು ಒಳ್ಳೆಯ ಅವಕಾಶಗಳು ಬರಲಿ, ಉಳ್ಳಾಲ ಅಭಿವೃದ್ಧಿಯಾಗಲಿ ಅನ್ನುವಂಥ ಆ ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ಈ ನಮ್ಮ ಶಾರದಾ ಮಹೋತ್ಸವದ ಮತ್ತು ವಿಜಯದಶಮಿಯ ಶುಭಾಶಯವನ್ನು ತಮ್ಮೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಹಾರೈಸ್ತಾ ಇದ್ದಾರೆ.